ಒಬ್ಬೊಬ್ಬರು ಹಸುರು ಹೇಗಿದ್ದಾರಂತೆ ಇನ್ನು ಹೀಗೆ ಇರುವುದಲ್ಲ ಮಗನಾದ ಇಂದ್ರಾರಿಯನ್ನ ಕರೆಸಿ ನಮ್ಮಲ್ಲಿದ್ದಂತಹ ಉಣಪಾಲಕರನ್ನು ಹಿಂಸಿಸಿದ್ದಾರೆ. ನಮ್ಮ ಮಕ್ಕಳಾದಂತಹ ಕುಮಾರಿಗೆ ಕುಮಾರನನ್ನ ಕರೆದಿದ್ದಾರಂತೆ. ಹಾಗಾಗಿ ವನದಲ್ಲಿರುವಂತಹ ಮಂಗನನ್ನು ಕರೆತರಬೇಕು.
ಜಯಿಸ್ತೇನೆ, ನನ್ನನ್ನು ಸೋಲಿಸ್ತೇನೆ ಎನ್ನುವ ಹಾಗೆ ಭಾವಿಸಿದೆ. ನಿನ್ನನ್ನು ಬಂಧಿಸಿ ಅಂತವರಕ್ಕೆ ಬಂಧಿಸಿಕೊಂಡು ಹೋಗುವಾಗ ಯಾರು ನಮಗೆ ಲೆಕ್ಕಕ್ಕಿಲ್ಲ. ಇದು ಇದ್ದಾರೆ ಎಷ್ಟು, ಅವರ ಪರಾಕ್ರಮ ಏನು ನೀನು ನೋಡಿಲ್ಲ. ಅದನ್ನು ನಾನು ತೋರಿಸ್ತೇನೆ. ಯಾವ ರೀತಿಯಲ್ಲಿ ಹೋರಾಟ ಮಾಡಿದರೂ ಇವರನ್ನು ಜಯಿಸುವುದಕ್ಕಾಗುವುದಿಲ್ಲ ಅಂತಾರೆ. ಅಲ್ಲ, ಇವರನ್ನು ಬಂಧಿಸಬೇಕು. ಬಂಧಿಸು. ಆಗುವುದಿಲ್ಲ, ಆಗುವುದಿಲ್ಲ.
ನನ್ನಲ್ಲಿರುವಂತಹ ಬ್ರಹ್ಮಾಸ್ತ್ರವಿದ್ದ ಇವನ ಮೇಲೆ ಪ್ರಯೋಗ ಮಾಡ್ತೇನೆ. ಹೋರಾಟವನ್ನು ಮಾಡಿ ಕೈ ಸೋತಂತಹ ಇಂದ್ರಾಣಿ ದಾರಿ ಕಾಣದೆ ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡಿದ್ದಾನೆ. ಏನೇ ಆಗಲಿ ಬ್ರಹ್ಮದೇವರಿಗೆ ಕೊಡಬೇಕಾದಂತಹ ಗೌರವವನ್ನು ಕೊಡಲೇಬೇಕು. ಅದಕ್ಕೆ ಬೇಕಾಗಿ ಈ ಅಸ್ತ್ರಗಳಿಗೆ ಬಂದಿ ಆಗ್ತದೆ ನೋಡಿ. ಇಂದು ನಿನ್ನ ಬಂಗಾರ ಅಂತ ತಿಳಿಸ್ತೇನೆ. ಯಾರಾಗಲಿ ಇವನನ್ನು ರಥಕ್ಕೆ ತಂದಿದ್ದು ಯಾವ ರಥ? ನನ್ನ ಸಿದ್ದಪ್ಪನ ರಥ, ವಜ್ರ ರಥವಿದು. ಅದರಲ್ಲಿ ಕುಳಿತದ್ದು ಸರಿ. ಹಾಗಾದ್ರೆ ಇವರನ್ನು ಕೊಂಡು ಹೋಗಬೇಕಲ್ಲ. ಏಳೇ ರಥವನ್ನು ಹೋಗಿರುವಂತಹ ಕಾರ್ಯ ಯಶಸ್ವಿಯಾಗಿದೆ. ಆ ಮಂಗಲನ್ನು ಮಾಡ್ತೇನೆ. ನೀವೇ ವಿಚಾರಿಸಿ. ಸಂತೋಷ ಆಯ್ತು ಮಗನೇ. ಆತನೊಂದಿಗೆ ಹೋರಾಟ ಮೇಲೆ ಸ್ವಲ್ಪ ದೇಹಕ್ಕೆ ಆಯಾಸವಾಗಿರಬಹುದು. ವಿಶ್ರಮಿಸು ನೀನು.